ಸುಬ್ರಹ್ಮಣ್ಯ ದೇಗುಲದ ಬಳಿ ಕಾಡಾನೆ ಇರುವ ಕಾರಣ ಭಕ್ತರಿಗೆ ಎಚ್ಚರಿಕೆ ನೀಡಲಾಗಿದ್ದು, ಕಾಡಾನೆಗೆ ನಮಸ್ಕರಿಸಲು ಮುಂದಾಗಬೇಡಿ ಎಂದು ಪೊಲೀಸ್ ಬಂದೋಬಸ್ತ್ ನಡೆದಿದೆ. ಜಾತ್ರೆ ನಡೆಯುತ್ತಿದ್ದು ಬೆಳಕು ಬ್ಯಾಂಡ್ ಸದ್ದಿಗೆ ಬೆದರಿ ದಿಕ್ಕುಪಾಲಾಗಿ ಓಡುತ್ತಿರುವ ಆನೆಯನ್ನು ಓಡಿಸಲು ಸಾರ್ವಜನಿಕರು ಹರಸಾಹಸ ಪಟ್ಟರು. ಪುತ್ತೂರು ಎಸಿ ಜುಬಿನ್ ಮೊಹಪಾತ್ರ ಅವರಿಂದ ಭಕ್ತರ ಎಚ್ಚರಿಕೆ ವಹಿಸುವಂತೆ ಸಂದೇಶ ನೀಡಿದ್ದು, ಈ ಬಗ್ಗೆ ರಾತ್ರಿ ವೇಳೆ ದೇಗುಲಕ್ಕೆ ಬರುವ ಭಕ್ತರು ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದ್ದು, ಕುಕ್ಕೆ ಸುಬ್ರಹ್ಮಣ್ಯ ಪೇಟೆ ಪ್ರವೇಶಿಸಿದ ಕಾಡಾನೆಯನ್ನು ಕಾಡಿನ ಗಡಿ ಹತ್ತಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.